ಮುಂದೆ ಹಾಕಿ ಯಾರು ಹಿಂದೆ ಹಾಕಿ ಅಂತ ಹೇಳಿಕ್ಕಾಗತ್ತಾ? ನೀವೇ 2 ಸಾರಿ ಹಿಂದಿನ ಕೆಡಿಪಿನಲ್ಲಿ 2 ಸಾರಿ ತಾವೇ ಹೇಳಿದಿರಾ ಚೇಂಜ್ ಮಾಡಿ ನಮ್ಗೆ ಈ ಸಾರಿ ಬರ್ಲಿಕ್ಕೆ ಆಗೋದಿಲ್ಲ ಅಂತ. ಒಂದ್ ನಿಮಿಷ ನೋಡಿ, ಪ್ರೋಟೋಕಾಲ್ ಇಸ್ ಪ್ರೋಟೋಕಾಲ್. ಯಾವುದೇ ಇರಲಿ, ಯಾವುದೇ ಸರ್ಕಾರ ಇರಲಿ, ಶಾಸಕರಿಗೆ ಕೊಡ್ಬೇಕಾಗುವಂತ ಮಾನ ಮರ್ಯಾದೆಯನ್ನ ಪ್ರೋಟೋಕಾಲ್ ನ ನಾವು ಕೊಡ್ಲೇಬೇಕು. ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ಕೊಡ್ಬೇಕು. ಜಿಲ್ಲಾ ಉಸ್ತುವಾರಿ ಸಚಿವರ ಸಭೆ ಈ ರೀತಿ ಕೆಡಿಪಿಯ ಮೊದಲಿಗೆ ಕೆಲವೊಂದು ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದೇವೆ. ಗುದ್ದಲಿ ಪೂಜೆ ಅಥವಾ ಹಕ್ಕುಪತ್ರ ವಿತರಣೆ, ಯಾವ ಭಾಗದ ಹಕ್ಕುಪತ್ರ ವಿತರಣೆ ಅಂತ ಮಾಹಿತಿ ಕೊಡ್ಬೇಕು. ವಾಟ್ಸ್ಆಪ್ ಅಲ್ಲಿ ಬಂದು ಮೇಲ್ ಅಲ್ಲಿ ಬಂದ್ರೆ ಅದು ಯಾವ ರೀತಿ ಆಗ್ತದೆ? ಮಾಹಿತಿ ಯಾರು ಕೊಡ್ಬೇಕು? ಯಾರು ಕೊಟ್ಟಿದ್ದೀರಾ? ನಮ್ಮ ಇಬ್ಬರು ಶಾಸಕರು ಬರ್ತಾರೆ. ಕುಂದಾಪುರ ತಾಲೂಕು ಕೊಟ್ಟಿದ್ದೀರಾ? 15 ಜನರದ್ದು ಡಿಸಿ ಮನ್ನದ್ದು ನಿನ್ನೆ ಎಲ್ಲಿ ಕೊಡ್ತಾರೆ ಅಂತ ಕೊಟ್ಟಿದ್ದೀರಿ ಹೇಳಿ ಸರ್. ಎಲ್ಲಿ ಕೊಡ್ತಾರೆ? ಇಲ್ಲೇ ಸರ್, ಎಷ್ಟೊತ್ತಿಗೆ ಕೊಡ್ತಾರೆ? ಕೆಡಿಪಿ ಮೀಟಿಂಗ್ ಜಿಲ್ಲಾ ಪಂಚಾಯತ್ ಅಲ್ಲಿ ಕೊಡ್ತೀವಿ ಅಂತ ಹೇಳಿ ಯಾರ ಹತ್ರ ಹೇಳಿದ್ದು? ತಮ್ಮ ಅವತ್ತು ನಾವು ಇರ್ಲಿಲ್ಲ ಸರ್. ಮಹೀಮ್ ಶೆಟ್ಟಿಗೆ ಒಂದು ವಾಟ್ಸ್ಆಪ್ ಮಾಡ್ಬಿಟ್ಟು ನಾನು ಕಳಿಸ್ಕೊಟ್ಟಿದ್ದೆ. ಅರ್ಥ ಉಂಟಾ ತಹಶೀಲ್ದಾರ್ ನೀವೆಲ್ಲ? ಮತ್ತೆ ಇನ್ನೊಂದು ಅಲ್ಲ ಸರ್, ಗಂಟೆ ಒಳಗೆ ಬರ್ಲಿಕ್ಕಾದ್ರೆ ಹೋಗ್ಲಿ, ನಿಮ್ಗೆ ಫೋನ್ ಮಾಡಿ ಆದ್ರೂ ತಿಳಿಸ್ಲಿಕ್ಕೆ ಒಂದು ಸಣ್ಣ ಕರ್ತವ್ಯ ಇಲ್ವಾ ನಿಮ್ಗೆಲ್ಲ? ಅದು ಕೂಡ ಹೇಗೆ ಗೊತ್ತಿಲ್ಲ, ನಿಮ್ಮ ಮೇಲ್ ದಿನದಲ್ಲಿ 3 ಬರ್ತದೆ. ಒಮ್ಮೆ ಪೋಸ್ಟ್ಪೋನ್ ಆಯ್ತು, ಒಮ್ಮೆ ಪ್ರೀಪೋನ್ ಆಯ್ತು, ಒಮ್ಮೆ ಬದಲಾಯಿತು. ಹಾಗೆ ಅದನ್ನು ಯಾವ್ದನ್ನು ಒಪ್ಪುದು ಅದು ಕ್ಯಾನ್ಸಲ್ ಆಗಿದೆ ಅಂತ ಬರೆದಿರ್ತದೆ. ನೋಡಿ, ಯಶ್ಪಾಲ್ ಅವರೇ, ಸುವರ್ಣ ಅವರೇ, ಬಹಳ ಜೋರಿನಿಂದ ಬಂದಿದ್ದೀರಾ ನೀವು. ಡೇಟು ಸ್ವಲ್ಪ 2-3 ಸಲ ತಾವು ಕೂಡ ಹೆಚ್ಚು ಕಡಿಮೆ ಡೇಟ್ ಮಾಡಿದ್ದೀರಾ. ಹೇಳಿಕ್ ಬರುತ್ತಾ? ಈಗ ನಾವು ಕೊಡ್ಲೇಬೇಕು. ಅದೇನಾದ್ರೂ ನಿಮ್ಮಿಂದ ಬ್ರೀಚ್ ಆಗಿದ್ರೆ ಐ ಆಮ್ ನಾಟ್ ಗೋಯಿಂಗ್ ಟು ಸ್ಪೇರ್. ಇದು ನಾನು ಕ್ಲಿಯರ್ ಆಗಿ ಹೇಳಲಿಕ್ಕೆ ಬಯಸ್ತೇನೆ. ಅದು ಯಾರೇ ಇರಲಿ, ಶಾಸಕರು ಯಾವುದೇ ಪಕ್ಷದವ್ರು ಇರಲಿ, ಪ್ರೋಟೋಕಾಲ್ ಪ್ರಕಾರ ತಾವು ಅವ್ರನ್ನ ಇನ್ವೈಟ್ ಮಾಡಬೇಕು. ನಮ್ಮ ಕಾರ್ಯಕ್ರಮ ವೇಳಾಪಟ್ಟಿಯನ್ನು ಕೂಡ ತಾವು ಅವ್ರಿಗೆ ಹೇಳಬೇಕಾಗುತ್ತೆ. ಅವ್ರು ತಮಗೆ ಸಿಕ್ಲಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ಫೋನ್ ಮುಖಾಂತರ ಹೇಳ್ಬೇಕಾಗಿತ್ತು. ತಾವು ಮೊನ್ನೆ 3 ದಿವಸದಿಂದ ಇದೆ ಸರ್, ಮಾತಾಡ್ತಿದೀವಿ. ಕಾಂಟ್ಯಾಕ್ಟ್ ಅಲ್ಲಿ ಇದೀವಿ ಸರ್, ಮಾತಾಡ್ತೀವಿ ಸರ್. 5ಕ್ಕೆ 5 ಬಿಜೆಪಿ ಉಂಟಂತ ಇಲ್ಲಿ ನಿರ್ಲಕ್ಷ್ಯ ಮಾಡ್ತಿರುವಂತದ್ದು. ಶಾಸಕರಿಗೆ ನೀವು ಗೌರವ ಕೂಡ ಇದ್ರೆ ಏನ್ ಮಾಡ್ಬೋದು ನಾವು? ಯಾವ ಶಾಸಕರ ಕೆಲಸ ಕೂಡ ಡಿಪಾರ್ಟ್ಮೆಂಟ್ ಅಲ್ಲಿ ಆಗುದಿಲ್ಲ. ಯಾರು ಡಿಪ್ಯೂಟೆಡ್ ಕ್ಯಾಂಡಿಡೇಟ್ ಇದ್ದಾರೆ ಅವ್ರ ಕೆಲಸ ಆಗುತ್ತೆ. ಅವರನ್ನು ಮುಂದೆ ಇಟ್ಕೊಂಡು ಮಾಡಿ ನಾವ್ ಏನ್ ಮಾಡ್ಬೇಕು? ಭೋಜೇಗೌಡ್ರೆ, ಮೊನ್ನೆ ಕಂಬಳಕ್ಕೆ ನಾನು ನಿಮ್ಮನ್ನು ಕರೆದು ನಿಮ್ಗೆ ಫೋನ್ ಮಾಡಿದ್ವಿ, ಯಾಕೆ ನಾನು ಬರಕ್ಕಾಗುದಿಲ್ಲ ಅಂತ.